ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಮನೆಯ ಮೇಲ್ಚಾವಣಿ ಕುಸಿದು ಬಿದ್ದು ಮಹಿಳೆಯೋರ್ವರು ಗಂಭೀರ ಗಾಯಗೊಂಡ ಘಟನೆ ಹಳೆಯಂಗಡಿ ಸಮೀಪದ 10ನೇ ತೋಕೂರು ಬಳಿ ನಡೆದಿದೆ. ಪೂರ್ತಿ ಮಳೆ ಸುರಿತಾ ಇದ್ದಿದ್ದರಿಂದ ಓಂಕಾರೇಶ್ವರಿ 2ನೇ ಅಡ್ಡರಸ್ತೆಯಲ್ಲಿ ಶೋಭಾ ಎಂಬುವರ ಮನೆಯಲ್ಲಿ ಇಂದು ಮುಂಜಾನೆ ಸುಮಾರು 4:30 ವೇಳೆಗೆ ಈ ಘಟನೆ ಸಂಭವಿಸಿದೆ. ಮನೆ ಮಂದಿ ಮಲಗಿದ ಸಮಯದಲ್ಲಿ ಮನೆಯ ಹಂಚುಗಳು ಬೀಳ್ತಾ ಇದ್ದ ಶಬ್ದಗಳಿಗೆ ಎಚ್ಚೆತ್ತು ಬೆಳಕು ಹಾಕಿ ನೋಡುವಾಗ ಮನೆಯ ಹಂಚು ಪಕ್ಕಾಸುಗಳು ಒಂದೊಂದೇ ಶಿಥಿಲಗೊಂಡು ಕೆಳಗೆ ಬೀಳ್ತಾ ಇರುವುದನ್ನು ಕಂಡು ಭಯಭೀತರಾದ ಕುಟುಂಬ ತಕ್ಷಣವೇ ಮಕ್ಕಳೊಂದಿಗೆ ಹೊರಗೆ ಬರುತ್ತಿದ್ದ ಸಂದರ್ಭದಲ್ಲಿ ಒಂದೇ ಬಾರಿ ಮನೆಯ ಭಾಗಶಃ ಚಾವಣಿ ಕುಸಿದು ಸುಮಾರು 70 ವರ್ಷ ಪ್ರಾಯದ ಉಮಕ್ಕ ಎಂಬ ಮಹಿಳೆಯ ಮೇಲೆ ಮೇಲ್ಚಾವಣಿ ಕುಸಿದು ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೂಡಲೇ ಗಾಯಗೊಂಡ ಮಹಿಳೆಯನ್ನ ಸ್ಥಳೀಯರು ಮುಲ್ಕಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಪ್ರಥಮ ಚಿಕಿತ್ಸೆ ನೀಡಿ ಆ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇತ್ತ ಎಡಬಿಡದೆ ಮಳೆ ಸುರಿತಾ ಇರುವುದರಿಂದ ವಾಸದ ಮನೆ ಇಲ್ಲದೆ ಕುಟುಂಬ ಸಂತ್ರಸ್ತರಾಗಿದ್ದಾರೆ. ಅವಘಡದಿಂದಾಗಿ ಸುಮಾರು 4 ಲಕ್ಷಕ್ಕೂ ಅಧಿಕ ನಷ್ಟ ಸಂಭವಿಸಿದೆ. ಕಾಲಿಗೆಲ್ಲ ಪೆಟ್ಟಾಗಿದೆ, ಕಾಲು ಫ್ರ್ಯಾಕ್ಚರ್ ಆಗಿದೆ ಮತ್ತು ತಲೆಗೆಲ್ಲ ಪೆಟ್ಟಾಗಿದೆ. ಇವಾಗ ನಾವು ಬೆಳಿಗ್ಗೆ ಬಂದು ಇಲ್ಲಿ ಮುಲ್ಕಿ ಫಸ್ಟ್ ಏಡ್ ಮಾಡಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಫಸ್ಟ್ ಏಡ್ ಮಾಡಿ ಆನಂತರ ವೆಲ್ಲಕ್ಕಿಗೆ ಕಳಿಸಿರುವಂಥ ವ್ಯವಸ್ಥೆ ಮಾಡಿದೆ ನಾವು. ಮತ್ತು ಈ ಭಾಗದಲ್ಲಿ ತುಂಬ ಈ ಪಕ್ಕಸ್ ಎಲ್ಲ ತುಂಬ ಹಳೆದಾಗಿದೆ, ಬೀಳುವ ಸ್ಥಿತಿಯಲ್ಲಿ ಇತ್ತು. ಮತ್ತು ನಮಗೆ ಪಂಚಾಯತಿಂದ ಬರೀ ಒಂದು 15,000 ರೂಪಾಯಿ ಅನುದಾನವನ್ನು ಕೊಡ್ತಾರೆ. ಆ 15,000ದಲ್ಲಿ ನಮಗೆ ಯಾವ ಖರ್ಚನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಬಡ ಕುಟುಂಬ ಆಗೋದ್ರಿಂದ ಇವರಿಗೆ ಇದು ತುಂಬ ಒಂದು 4 ಲಕ್ಷ ಖರ್ಚಿದೆ. ಇದೊಂದು ಸರ್ಕಾರದ ಮುಖಾಂತರ ಇವರಿಗೆ ಒದಗಿಸಿಕೊಡ್ಬೇಕಂತ ನನ್ನ ವಿನಂತಿ.